ಇವರು ಹೇಳಿದ್ರು ತುಲನೆ ಮಾಡುವಂತದ್ದು. ತುಲನೆ ಫಸ್ಟಿಗೆ ಹೇಳ್ತೇನೆ. ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಒಂದು ಹೇಳಿದ್ರು ರಕ್ತಗಳಿಂದ ಕೂಡಿದ ಕೈ ಅಂತೇಳಿ. ಅದಕ್ಕೆ ನಾನೊಂದು ಅವರಿಗೆ ಹೇಳ್ತೇನೆ, ಅವ್ರು ಹೇಳಿದಕ್ಕೆ ನಾನು ಹೇಳಲೇಬೇಕು. ಸರಿ, ಸಿಖ್ಖರ ನರಮೇಧ ಡೆಲ್ಲಿಯಲ್ಲಿ ಮಾಡಿದ್ಯಾರು? ರಕ್ತಪಾತ ಮಾಡಿದ್ಯಾರು? ಎಮರ್ಜೆನ್ಸಿ 1977 ಹೇರಿಕೊಂಡು ನಮ್ಮ ಸಂವಿಧಾನ ಪುಸ್ತಕ ಹಿಡಿದು ತಿರುಗ್ತಾರೆ. ಸಂವಿಧಾನವನ್ನು ಅವಮಾನ ಮಾಡಿದ್ಯಾರು? ಎಷ್ಟು ಜನರಿಗೆ ತೊಂದರೆ ಮಾಡಿದ್ದಾರೆ ಆ ಟೈಮಲ್ಲಿ? ಆಮೇಲೆ ಸಂವಿಧಾನದ ಹೈಯೆಸ್ಟ್ ಅಮೆಂಡ್ಮೆಂಟ್ ಮಿಸ್ಯೂಸ್ ಮಾಡಿದ್ಯಾರು? ನಾನು ಹೇಳುವುದಿಲ್ಲ ಯಾರಂತೇಳಿ, ಅದು ಜನರಿಗೆ ಗೊತ್ತಿದ್ದ ವಿಷಯ. ಆಮೇಲೆ ನಾನು ಹೇಳ್ತೇನೆ, ಸ್ಟೇಟ್ ಗವರ್ಮೆಂಟ್ಸ್ ವಿರೋಧ ಪಕ್ಷದಲ್ಲಿದ್ದದ್ದು 25ಕ್ಕಿಂತಲೂ ಹೆಚ್ಚು ಬಾರಿ ಡಿಸ್ಮಿಸ್ ಮಾಡಿದ್ಯಾರು? ಕಾಂಗ್ರೆಸ್ ಸರ್ಕಾರ. ಮೋದಿ ಅವರು ಒಂದೇ 12 ವರ್ಷದಲ್ಲಿ ರಾಜ್ಯ ಸರ್ಕಾರವನ್ನು ಡಿಸ್ಮಿಸ್ ಮಾಡಲಿಲ್ಲ, ನೆನ್ಪಿಟ್ಕೊಳ್ಬೇಕು. ಮತ್ತೆ ಮುಂಚೆ ನೋಡಿ ಎಷ್ಟುವರೆಗೆ ಅಂಡರ್ ವರ್ಲ್ಡ್ನವ್ರ ಪ್ರಾಬ್ಲಮ್ ಅಂದ್ರೆ, ಇಲ್ಲಿ ಬಿಲ್ಡರ್ಸ್ನವರಿಗೆಲ್ಲ ಕೇಳಿ ನೀವು ಹೇಗೆ ಇತ್ತಂತೇಳಿ, ಒಂದು ಅರಾಜಕತೆ, ಪ್ರತಿಯೊಬ್ಬರಿಗೆ 10 ವಸೂಲಿ ಅಲ್ಲ. ಈಗ ಎಲ್ಲಿದ್ದಾರೆ? ನಕ್ಸಲ್ ಮುಕ್ತ ಭಾರತ, ಲಾ ಅಂಡ್ ಆರ್ಡರ್ ಸೆಂಟ್ರಲ್ ಇಂದ ಕೂಡ ಅಷ್ಟು ಸ್ಟ್ರಿಕ್ಟ್ ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೇವೆ. ಎಜುಕೇಶನ್ ವಿಷಯದಲ್ಲಿ ಕೂಡ ನೋಡಿ, ಎಂಪ್ಲಾಯ್ಮೆಂಟ್ ನೀವು ಹೇಳ್ತೀರಿ, ಅನ್ಎಂಪ್ಲಾಯ್ಮೆಂಟ್ ಹೇಳ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಏನಿಲ್ಲ, ಮುದ್ರಾ ಯೋಜನೆ ಮುಖಾಂತರ 57 ಕೋಟಿ ಜನರಿಗೆ ಸಾಲ ಕೊಟ್ಟು, ಅದು ಯಾರಿಗೆ? 65ಕ್ಕಿಂತ 67% ಮಹಿಳೆಯರಿಗೆ. ಅಷ್ಟನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದೇವೆ. MSMEಗಳಿಗೆ 34-35 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕುವ ಹಾಗೆ ಮಾಡಿದೆ. ಮುಂಚೆ ಬ್ಯಾಂಕಿನಲ್ಲಿ ನೋಡಿ 2014ರಲ್ಲಿ ಮಾಡಿದ ಕರ್ಮ, 16ರಲ್ಲಿ 9-10% ವರೆಗೆ NPA, ಗ್ರಾಸ್ NPA. ಈಗ 2%ಗಿಂತ ಕಮ್ಮಿ. ಆಮೇಲೆ ತುಂಬ ಎಷ್ಟು 9ಕ್ಕಿಂತ ಹೆಚ್ಚು ಬ್ಯಾಂಕ್ ಪ್ರಾಂಪ್ಟ್ ಕರೆಕ್ಟಿವ್ ಆಕ್ಷನ್ ಬೈ RBI, ಅಂದ್ರೆ ಸಾಲ ಕೊಡಬಾರ್ದು, ಇನ್ನು ಕೊಟ್ಟರೆ ಬ್ಯಾಂಕ್ಗಳು ಮುಳುಗ್ತೇವಂತ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ರು ಆರ್ಥಿಕತೆ. ಈಗ ನಾವು ಬಲಿಷ್ಠ ರೋಬಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಯಾರೇ ಹೋಗ್ಲಿ, ಈಗ ಬೀದಿ ಬದಿ ವ್ಯಾಪಾರಿಗಳು ಕೂಡ ಹೋದ್ರೆ ಕೂಡ ಅವರಿಗೆ ಕೂಡ ಬ್ಯಾಂಕಿನಿಂದ ಸಾಲ ಸೌಲಭ್ಯ, 4% ಬಡ್ಡಿಯಲ್ಲಿ ಸಾಲ. PM ವಿಶ್ವಕರ್ಮ ಯೋಜನೆ 18 ಟ್ರೇಡ್ ಉಂಟು. 4% ಹೇಳಿದ್ರೆ ಯಾವ್ದು? 4% ಬಡ್ಡಿ ಅಂದ್ರೆ ಅವರು 11% ಬಡ್ಡಿ ಹಾಕಿದ್ರೆ 7% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ ಗವರ್ಮೆಂಟ್. 4% ಮಾತ್ರ ಬೀಳುದು, ಮತ್ತೆ ಯಾವುದೇ ಭದ್ರತೆ ಇಲ್ಲ. ಮುದ್ರಾ ಯೋಜನೆ 10 ಲಕ್ಷ ಇದ್ದದೀಗ ಕರೆಕ್ಟ್ ಕಟ್ಟಿದವರಿಗೆ 20 ಲಕ್ಷ, ಯಾವುದೇ ಭದ್ರತೆ ಇಲ್ಲ. ಮೊನ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಜನರಿಗೆ ತಿಳಿಬೇಕಂತ ನಾನು ಹೇಳುದು, 20 ಲಕ್ಷ, ಮುಂಚೆ 10 ಲಕ್ಷ ಇದ್ದದ್ದು 20 ಲಕ್ಷದವರೆಗೆ ಸ್ಮಾಲ್ ಬಿಸ್ನೆಸ್ MSME ಅವರು ಸಾಲಕ್ಕೆ ಹೋದರೆ ಯಾವುದೇ ಭದ್ರತೆ ತಗೊಳ್ಳಿಕ್ಕಿಲ್ಲ, ಕೊಟ್ಟರು ತಗೊಳ್ಳಿಕ್ಕಿಲ್ಲ, ಕೊಲಾಟ್ರಲ್ ಸೆಕ್ಯೂರಿಟಿ. ಆ ರೀತಿ ಕಾನೂನು ಮಾಡಿದ್ದಾರೆ. 10 ಕೋಟಿವರೆಗೆ MSME ವಲಯಕ್ಕೆ ವಿದೌಟ್ ಕೊಲಾಟ್ರಲ್ ಲೋನ್ ಕೊಡ್ತಾರೆ. ಪಕ್ಷ ಭೇದ ಯಾವುದಿಲ್ಲ, ಅಲ್ಲಿ ಪಕ್ಷ ಕೇಳುವುದಿಲ್ಲ ಬ್ಯಾಂಕ್ ಅಲ್ಲಿ ಅಪ್ಲಿಕೇಶನ್ ಕೇಳುವಾಗ. ಖಾಲಿ ನಿಮ್ದು ಸಿಬಿಲ್, ನಿಮ್ಮ ಒಂದು ಮುಂಚಿದ ರೆಕಾರ್ಡ್, ಮತ್ತೆ ನಿಮ್ಮ ಟರ್ನ್ ಓವರ್, ಮತ್ತೆ ಉಳಿದು ನೋಡಿದ್ರೆ ನೀವು ಯಾರ ಮಗ ಏನು, ಮತ್ತೆ ಫೋನ್ ಬರುವುದಿಲ್ಲ, ಅವ್ರಿಗೆ ಲೋನ್ ಕೊಡಿ ಇವ್ರಿಗೆ ಲೋನ್ ಕೊಡಿ ಅಂತೇಳಿ ಮೇಲಿಂದ. ಇವರು ಜನರು ಕರೆಕ್ಟ್ ರೆಕಾರ್ಡ್ ಇದ್ರೆ ಎಲ್ಲ ಬ್ಯಾಂಕಿನಲ್ಲಿ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ಫುಲ್ಲಿ ಕೊಡ್ತಾರೆ. PMFME ಸ್ಕೀಮ್, ಸಣ್ಣ ಏನು ಆಹಾರ ಉದ್ಯಮ ಮಾಡುವವರಿಗೆ ಕೂಡ ಈಗ PMFME ಸ್ಕೀಮ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್, ಅದರ ಮುಖಾಂತರ ಕೂಡ ಸಾಲ ಕೊಡ್ತಾ ಇದ್ದಾರೆ. PMEGP ಅಲ್ಲಿ ಕೂಡ 50 ಲಕ್ಷದವರೆಗೆ ಸಬ್ಸಿಡಿ ಕೂಡ. ನೀವು ಹೇಳಿದ ವಿಚಾರಗಳು ಬಹಳಷ್ಟು ಇದೆ, ಅದು ಎಷ್ಟಕ್ಕೆ ಅನುಷ್ಠಾನ ಬಂದಿದೆ, ಅನುಷ್ಠಾನ ಬಂದದ್ದು ಹೇಳ್ತೇವಲ್ಲ, ನಿಮ್ಗೆ ಫ್ಯಾಕ್ಸ್ ಫಿಗರ್ ಹೇಳ್ತೇವಲ್ಲ, ಎಷ್ಟು ಬೇಕಾದ್ರೆ ಹೇಳುವ ಫ್ಯಾಕ್ಸ್ ಫಿಗರ್ಸ್ ಹೇಳುದು. ಚಾರ್ಟರ್ಡ್ ಅಕೌಂಟೆಂಟ್ ಅಲ್ವಾ? ಹಲೋ, ಸೂರ್ಯ ಪ್ರಸಾದ್ ಬಂಟ್ವಾಳ. ನಮಸ್ಕಾರ, ಹೇಳಿ ಸರ್. ಏನ್ ಗೊತ್ತಾ, ಈಗ ನಮ್ಮ ಕಾಂಗ್ರೆಸ್ ಅವರಿಗೆ ಏನಾಗಿದೆ ಅಂದ್ರೆ, ಮೋದಿಜಿಯವರನ್ನು ದಿನ ಬೆಳಗಾಗುವಾಗ ದೂಷಿಸದಿದ್ರೆ ಅವರು ತಿಂದ ಅನ್ನ ಜೀರ್ಣ ಆಗುವುದಿಲ್ಲ, ಮೈಗೆ ಹಿಡಿಯುವುದಿಲ್ಲ, ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ತೌಡು ಕುಟ್ಟಿದಾಗೆ ಆಗ್ತದೆ. ಯಾಕೆಂದ್ರೆ ಅಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಒಂಥರ ಹೊಟ್ಟೆ ಕಿಚ್ಚು ಬಂದವರೆಗೆ ಆಡ್ತಾರೆ. ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ, ಮೋದಿಜಿ ಹೇಳಿದಂತೆ ನಡೆಯುವವರು ಹಾಗೂ ತಮ್ಮಿಂದ ಮಾಡಲಾಗುವುದನ್ನೇ ಹೇಳುವವರು, ಅದನ್ನು ಕಾಂಗ್ರೆಸ್ಸಿಗರು ನೆನಪಿಟ್ಟುಕೊಂಡ್ರೆ ಸಾಕು. ದೇಶ ಈ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಮೋದಿಜಿ. ಒಂದು ವೇಳೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಈಗ ದೇಶ ಇರ್ತಿದ್ರೆ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಕಾಂಗ್ರೆಸ್ನವರಿಗೆ ಊಹಿಸ್ಬೇಕು ಅಂತ ನಾನೊಂದು ನಿಮ್ಮಲ್ಲಿ ಭಿನ್ನಹ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವರು ಮುಂದುವರಿಸಿಕೊಂಡು ಉದಯಾಚಾರ್ಯ. ಅಲ್ಲ, ನಾನು ಅವರ ಒಂದು ಗೊತ್ತಾಯ್ತು ನೋಡಿ, ಇವರು ಇಂದಿರಾ ಗಾಂಧಿ ಅವರ ವಿಚಾರ ಹೇಳಿದರು ನೋಡಿ.
ಯಾವುದೇ ಒಂದು ನಿದರ್ಶನ ನಡೆದ ಕೂಡಲೇ ಅದನ್ನು ಜನರು ತೀರ್ಮಾನ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಬಹುಶಃ ನೀವು ನೋಡಿದ್ದಿರಬಹುದು, ಆ ಇನ್ಸಿಡೆಂಟ್ ಎಮರ್ಜೆನ್ಸಿ ಹಾಕಿತ್ತು, ಅದಾದ ಮೇಲೆ ಕಾಂಗ್ರೆಸ್ ಸೋತಿತ್ತು, ಮತ್ತು ಪುನಃ ಬಂತು ಕಾಂಗ್ರೆಸ್. ಸರಿ, ಪುನಃ ಕಾಂಗ್ರೆಸ್ ಬರಲಿಲ್ಲ. ಎಮರ್ಜೆನ್ಸಿ ಹಾಕಿದ ಕೂಡಲೇ ಕಾಂಗ್ರೆಸ್ ಬರಲಿಲ್ಲ, ತಪ್ಪು ಹೇಳಬೇಡಿ. ಆಮೇಲೆ ಸಬ್ಸಿಕ್ವೆಂಟ್ಲಿ ಬಂದಿರಬಹುದು. ಪಬ್ಲಿಕ್ ಮೆಮೊರಿ ಇಸ್ ಆಲ್ವೇಸ್ ಶೋರ್. ಇಲ್ಲ, ನಾನು ಸೋತಿದ್ದಂತ ಹೇಳಿ, ಆಮೇಲೆ ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಪುನಃ ಸರ್ಕಾರ ಬಂತು. ಅದಾದ ಮೇಲೆ ನೀವು ಸಿಕ್ಕರ ನರಮೇಧ ಮತ್ತೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ನೀವು ರಕ್ತ ಸಿಕ್ತ ಕೈ ಹೇಳಿದಕ್ಕೆ ನಾನು ಹೇಳ್ಬೇಕಲ್ಲ, ಬೇರೆಯವರ ಬಗ್ಗೆ ನಾವು ಒಂದು ಬೆರಳು ತೋರಿಸುವಾಗ ನಮ್ಮ ಸೈಡ್ 4 ಬೆರಳು. ನೋಡಿ, ನಾನು ಎಲ್ಲಿಯೂ ಕೂಡ ಗಾಜಿನ ಮನೆಯಲ್ಲಿ ನಿಂತು ನಾವು ಬೇರೆಯವರಿಗೆ ಕಲ್ಲು ಹೊಡಿಬಾರ್ದು. ನಾನು ಹೇಳ್ತೀನಿ, ನಾನು ಎಲ್ಲಿಯೂ ಕೂಡ ನಾನು ಹೇಳಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ವೆರಿ ಕ್ಲೀನ್ ಹ್ಯಾಂಡೆಡ್ ಸರ್ಕಾರ ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ. ನಾನು ಇನ್ಫ್ಯಾಕ್ಟ್ ಯಾವ ಸರ್ಕಾರನೂ ಇಲ್ಲ, ನಾವು ಅದನ್ನು ಒಪ್ಕೊಳ್ಳೇಬೇಕು. ನಾನು ಇಲ್ಲ, ನಮ್ಮ ಕೇಂದ್ರ ಸರ್ಕಾರ ಕ್ಲೀನ್ ಹ್ಯಾಂಡೆಡ್. ನಾನು ಹೇಳ್ತೇನೆ ಸರ್ ಅಲ್ಲ ಸರ್, ಯಾವುದೇ ನಿಮ್ದು ಸ್ಕ್ಯಾಮ್ ಯಾವುದೂ ಇಲ್ಲ. ನಿಮ್ಮ ಪಾಯಿಂಟ್ಗೆ ಬರ್ತೀನಿ ಸರ್. ಸೊ ಅದಾದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಬಂತು. ಬಹುಶಃ ಏನೋ ನಮ್ಮಿಂದ ತಪ್ಪು ನಡೆದಿದೆ, ಜನರು ನಮಗೆ ಒಮ್ಮೆ 40 ಸೀಟು ಕೊಟ್ಟರು, 100 ಸೀಟು ಕೊಟ್ಟರು, ಹೀಗೇನೆ ನಡೆಯಿತು. ಓಕೆ, ಸೊ ನಾನು ಹೇಳೋದು ಒಂದಂತ ಹೇಳಿದ್ರೆ, ಈಗ ನಾವು ಮಾಡಿದ ತಪ್ಪನ್ನು ನೀವು ಮಾಡಿದರೆ ನಿಮಗೆ ಮತ್ತೆ ನಮಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳಿ. ಸೊ ಅದರಿಂದ ದಯವಿಟ್ಟು ಜನರು ಯೋಚನೆ ಮಾಡ್ತಾ ಇದ್ದಾರೆ, ಇವಾಗ ನೋಡ್ತಿದ್ದಾರೆ. ಸೊ ಹಾಗಿರುವಾಗ ನಾವು ಅದರ ಬಗ್ಗೆ ಏನ್ ಹೇಳ್ತಾರೆ, ಅವರು ತೀರ್ಮಾನ ತಗೊಳ್ಳಲ್ಲ. ರಕ್ತದ ಕೈ ಅಂತ ಹೇಳಿದ್ದು ಅದರ ಬಗ್ಗೆ ನಂದು ಅಬ್ಜೆಕ್ಷನ್ ಉಂಟು. ಅದಕ್ಕೆ ಅದು ಇದ್ದದೇ ಅಲ್ಲ ವಿಷಯ. ಅಲ್ಲ, ಇದ್ದದ ವಿಷಯ ಅಂದ್ರೆ ನಿಮ್ಗೆ ಗೊತ್ತುಂಟಲ್ಲ, ಇಡೀ ಒಂದು ಟ್ರೈನ್ ಅನ್ನು ಸುತ್ತು ಹಾಕಿದ್ದು ನರಮೇಧ ಆಗೋದು, ಅದರದ ಬಗ್ಗೆ ಮಾತಾಡೋದಿಲ್ಲ ನೀವು. ಬೇರೆಯವರ ಬಗ್ಗೆ ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಮ್ಯಾಂಡೇಟ್ ಆಗಿದೆ, ಅವರು ತಪ್ಪಿತಸ್ಥರು ಅಲ್ಲ ಅಂತ. ಮತ್ತೆ ನೀವು ಅದನ್ನ ಹೇಗೆ ಹೇಳುದು ಅಲ್ಲ, ಬಿಜೆಪಿ ಅವರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವರು ಈಗಲೂ ನೆಹರು ಅವರನ್ನು ಬಿಟ್ಟಾಕಲಿಕ್ಕೆ ರೆಡಿ ಇಲ್ಲ. ಅವರಿಗೆ ಎಲ್ಲಾದ್ರೂ ಒಂದು ಆಂಗಲ್ ತಕೊಂಡು ಬಂದು ನೆಹರು ಅವರನ್ನು ಇಡಬೇಕು. ಈಗ ಇವತ್ತಿನ ಸಾಧನೆ ಅಂತ ಹೇಳಿದ್ರು, ಅದನ್ನು ಕೂಡ ನೆಹರು ಅವರಿಂದ ಕಂಪ್ಯಾರಿಸನ್. ಮತ್ತೆ ಇನ್ನೊಂದು, ಇವರು ಬಹಳಷ್ಟು ಅಂಕಿಅಂಶಗಳನ್ನು ಕೊಟ್ಟರು. ಅಲ್ಲ, ನಾನು ಇವರ ಜೊತೆ ಕಾಂಪೀಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಇವರು ತುಂಬಾ ದೊಡ್ಡ CA ಅವರು, ದಯವಿಟ್ಟು ಕ್ಷಮಿಸಬೇಕು ಯಾರೋ ತಪ್ಪು ನಡೆದಿದ್ರೆ. ಯಾಕಂದ್ರೆ ಅಲ್ಲ ಹಾಗೆಲ್ಲ ಸರ್, ನಮ್ಮ ಮಿತ್ರರೇ, ನಾವು ಅಲ್ಲ, ಇವರು ಕೆಲವು ಡಾಟಾ ಕೊಟ್ಟಿದ್ದಾರೆ. ಅಲ್ಲಲ್ಲ ಹಾಗೆ ಕಾಂಗ್ರೆಸ್ ಹತ್ರ ಕೇಳೋದು ನಮ್ಮದು ಇವರದ್ದು ಇಲ್ಲ 10 ವರ್ಷ ಅಲ್ಲ, ಎಸ್ ನಾಯಕ್ ಅವರು ಬಹಳಷ್ಟು ಡಾಟಾ ಕೊಟ್ಟಿದ್ದಾರೆ. ಖಂಡಿತ ಅದು ವಿರೋಧ ಪಕ್ಷದಲ್ಲಿ ಇದ್ದವರು ನೀವು, ಅದು ಇಂಪ್ಲಿಮೆಂಟ್ ಆಗಿದೆ ಇಲ್ಲ ಅಂತ ಹೇಳಿ ನೋಡಿ. ನಾನು ಹೇಳುದು ಇಂಪ್ಲಿಮೆಂಟ್ ಆಗಿದೆ ಸರ್. ನೋಡಿ, ಈಗ ರೀಸೆಂಟ್ಲಿ ಈ IMF ಅವರೊಂದು ಡಾಟಾ ರಿಲೀಸ್ ಮಾಡಿದ್ರೆ ಏನಂತ ಹೇಳಿದ್ರಿ, ಭಾರತದ ಏನು ಇವರು GDP ರೇಟ್ ಏನು ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಗೊಂದಲ ಇದೆ ಅಂತ ಹೇಳಿ, ಇಟ್ಸ್ ನಾಟ್ ಟ್ರೂ ಅಂತ ಹೇಳುವಂಥದ್ದು ಒಂದು ಕೊಟ್ಟಿದೆ. ಸೊ ಅದೇ ರೀತಿಯಾಗಿ ಹಲವಾರು ಬಾರಿ ನಮ್ಮ GDP ಡಾಟಾವನ್ನು ಮ್ಯಾನಿಪುಲೇಟ್ ಮಾಡಿ ಜನರ ಮುಂದೆ ಪ್ರೆಸೆಂಟ್ ಮಾಡಿದ್ದು ನಮಗೆ ಹಲವಾರು ಸಂದರ್ಭಗಳಲ್ಲಿ ಕಂಡು ಬಂದಿದೆ. ಸೊ ಹಾಗಿರುವಾಗ ಇವರು ಕೊಡುವಂತಹ ಡಾಟಾ ಏನಿದೆ ನೋಡಿ, ಇವಾಗ ನೋಡಿ, ಇವರು ತಯಾರು ಮಾಡಿ ಕೊಡುವಂಥದ್ದಲ್ಲ, ಇವರು ಕೊಡುವಂಥದ್ದು ಯಾವುದು, ನಮಗೆ ಕೇಂದ್ರದಿಂದ ಇವರಿಗೆ ಏನು ಬರ್ತದೆ ಆ ಡಾಟಾ. ಸೊ ಈಗ ನಮ್ಮಲ್ಲಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಆ ಡಾಟಾವನ್ನು ನಾವು ಎಷ್ಟು ಅಂತ ಹೇಳಿ ನಾವು ರಿಲಯಬಲ್ ಮಾಡಬಹುದು ಅಂತ. ಈಗ ನೋಡಿ, ಮೊನ್ನೆ ಒಂದು ರಾಯ್ಟರ್ಸ್ನ ಮತ್ತು ಬ್ಲೂಮ್ಬರ್ಗ್ನವರು ಒಂದು ಇದು ರಿಲೀಸ್ ಮಾಡಿದ್ರು. ತೀರಾ ಇತ್ತೀಚೆಗೆ ಮೊನ್ನೆ ಕಳೆದ ತಿಂಗಳು ಕೇಂದ್ರ ಸರ್ಕಾರ 1,25,000 ಕೋಟಿಯಷ್ಟು ಚಿನ್ನವನ್ನು ಮಾರಿದೆ ಅಂತ ಹೇಳಿ. ಅದೇ ನಮ್ಮ ಸರ್ಕಾರ ಒಪ್ಪಲಿಕ್ಕೆ ರೆಡಿ ಇಲ್ಲ, ಎಲ್ಲ ರೀತಿಯಾದಂತಹ ಸಾಕ್ಷಿಗಳನ್ನು ಒದಗಿಸಿದ್ದು ರೆಡಿ ಇಲ್ಲ. ಮತ್ತೆ ಹೇಳಿದ್ರು ನಮ್ದು ಬ್ಯಾಲೆನ್ಸ್ ಶೀಟ್ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಸೈಟ್ ನಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡುವಾಗ ಸರ್, ಅದು ಇರುವಂತದ್ದು ಖಾಲಿ ಮಾರ್ಚ್ ವರೆಗೆ ಮಾತ್ರ. ನಾವು ಹೇಳುವಂತಹದ್ದು ತೀರಾ ಇತ್ತೀಚೆಗೆ ಮೇನಲ್ಲಿ ನೀವು ಮಾರಿದ್ದೀರಿ ಅಂತ ಹೇಳೋದು. ಸರಿ, ಓಕೆ, ಅದರದ್ದು ಈಗ ಕ್ವಾಂಟಿಟಿ ಏನಿದೆ ನೋಡಿ, ಅದರ ಲೆಕ್ಕಾಚಾರ ನೋಡುವಂತ ಹೇಳಿದ್ರು ಕೂಡ, ಅದರಲ್ಲಿ ಕ್ವಾಂಟಿಟಿಯಲ್ಲಿ ಕೂಡ ಇವರ ಮೇನಲ್ಲಿ ರಿಲೀಸ್ ಆದಂತಹ ಒಂದು ಗೆಜೆಟ್ನಲ್ಲಿ RBI ನೋಡುವಾಗ ಅದರಲ್ಲಿ ಗೋಲ್ಡಿನ ಅಮೌಂಟ್ ಏನಿದೆ ಅದು ಕಮ್ಮಿ ಆಗಿದೆ, 1,20,000. ಸೊ ಹಾಗಿರುವಾಗ ಎಷ್ಟೋ ವಿಚಾರಗಳನ್ನು ಇವರು ಜನರಿಂದ ಮುಚ್ಚಿ ಇಡ್ತಾ ಇದ್ದಾರೆ. ಮತ್ತೆ ಇವರು MSME ಇಶ್ಯೂ ಅಲ್ಲ, ಮುಚ್ಚಿಟ್ಟು ನಿಮ್ಗೆ ಯಾಕೆ ಗೊತ್ತಾಯ್ತು ಅವ್ರು ಚಿನ್ನ ಮಾರಿದ್ದು? ಅದು ಹೇಳಿದಲ್ಲ ಸರ್, ನಿಮ್ಮ ಹತ್ರ ಮಾತ್ರ ಹೇಳ್ತಾರೆ. ಅಲ್ಲ, ನಾನು ಅದೇ ಹೇಳಿದಲ್ಲ ಸರ್, ಯಾವುದು ಮುಚ್ಚಿಟ್ಟು ವಹಿವಾಟು ಮಾಡ್ಲಿಕ್ಕೆ ಆಗುದಿಲ್ಲ ಈಗ, ಎಲ್ಲ ಓಪನ್. ಯಾಕಂದ್ರೆ ಎಲ್ಲ ಡಿಜಿಟಲ್ ನೋಡಿದ್ದೇವೆ ಸರ್ ನಾವು. ಅದೇ ಹೇಳಿದಲ್ಲ, ನೀವು ಮ್ಯಾನಿಪುಲೇಟ್ ಮಾಡ್ತಿದ್ದೀರಿ ಡಾಟಾಗಳನ್ನು. ಈಗ ಮೊನ್ನೆ ನಮ್ಮ ಏನ್ ಹೇಳ್ತೀರಿ, ಕರೆನ್ಸಿ ರಿಸರ್ವ್, ಡಾಲರ್ ರಿಸರ್ವ್, ಅದರ ಬಗ್ಗೆನೂ ಕೂಡ ಒಂದು ಪ್ರಕಟಣೆ ಬಂತು. ಈಗ ಜನರಿಗೆ ಭಯ ಏನಂತ ಹೇಳಿದ್ರೆ, ನೀವು ಹೇಳ್ತಾ ಇದ್ದೀರಿ 789 ಲಕ್ಷ ಕೋಟಿಯಷ್ಟು ನಮ್ಮ
ಡಾಲರ್ ರಿಸರ್ವ್ ಇದೆ ಅಂತ, ಸಮಥಿಂಗ್ ಬಿಲಿಯನ್ ಡಾಲರ್ ಸಾರಿ ಇದೆ ಅಂತ ಹೇಳ್ತಿದ್ವಿ. ಬಟ್ ಜನರಿಗೆ ನಂಬಿಕೆ ಇಲ್ಲ ಸರ್ ಇವಾಗ, ಅಷ್ಟು ಇದೆಯಾ ಇಲ್ವಾ ಅಂತ ಹೇಳಿ. ಬಹುಶಃ ಅದಕ್ಕಿಂತ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಮೋದಿಜಿಯವರು ಬಂದು ಹೇಳ್ತಾರೆ ನೀವು ಚಿನ್ನ ತಗೊಳ್ಬೇಡಿ, ಇಂಥದ್ದು ಕೆಲವೊಂದೊಂದು ವಿಚಾರಗಳನ್ನೆಲ್ಲ ಮೊನ್ನೆಲ್ಲ ಹರಿಬಿಟ್ರು. ಮತ್ತೆ ಅದಾದ ಮೇಲೆ ಈಗ ಬಹುಶಃ ರೀಸೆಂಟ್ಲಿ ಆಗಿ ಒಂದು ಏನ್ ಹೇಳ್ತಾರೆ ಪೆಟ್ರೋಲ್ ಹೈಕ್ ಏರಿಸಿದ್ದು ಇರಬಹುದು, ಅಥವಾ ತೀರಾ ಇತ್ತೀಚೆಗೆ ನೀವು IMF ವಿಷಯ ಹೇಳ್ತಿರಲ್ಲ, ಈ ಎಲ್ಲ ಪಾಯಿಂಟ್ಸ್ ಉಂಟಲ್ಲ, ಮೋದಿಜಿ ಅವರು ಆಸ್ಟಿಲಿಟಿ ಮೆಜರ್ಸ್ ಹೇಳಿದ್ದು, ಅದು IMF-ನವರು 6 ತಿಂಗಳ ಮುಂಚೆ ಹೇಳಿದ್ದಾರೆ, ಬೇರೆ ದೇಶದಲ್ಲಿ ಯಾವಾಗಲೂ ಅವರು ಇಂಪ್ಲಿಮೆಂಟ್ ಆಗಿದೆ, ನಾವು ಲೇಟ್. ಅಲ್ಲ, ನಾನು ಒಂದು ಸಾಮಾನ್ಯ ಪ್ರಜೆ ಸರ್, ನನಗೆ ಹೇಳುದಿಷ್ಟೇ ಸರ್, ನಾನು ಹೇಳುದಿಷ್ಟೇ ಸರ್, ನನ್ನದಿಷ್ಟೇ. ಈಗ ಇವರು ಇಷ್ಟೆಲ್ಲ ಡಾಟಾ ಕೊಟ್ಟರು ಸರ್. ಓಕೆ, ಶಾಲೆಯಲ್ಲಿ ಎಲ್ಲ ಒಳ್ಳೆ ರೀತಿ, ಈಗ ನನ್ನ ಮಗ ಒಂದು ಶಾಲೆಗೆ ಹಾಕಿದ್ದೇನೆ, ಶಾಲೆಯಲ್ಲಿ ಟೀಚರ್ ಎಲ್ಲ ಟಾಪ್, ಆದ್ರೆ ನನ್ನ ಮಗ ಫೇಲ್ ಆದ ಸರ್. ಯಾಕೆ ಫೇಲ್ ಆದ ನಾನು ಅದು ಕೇಳಬೇಕಲ್ಲ. ಈಗ ಇವರು ಇಷ್ಟೆಲ್ಲ ಹೇಳಿದ್ರು. ಈಗ MSME ಇದು ಹೇಳಿದ್ರು ಸರ್. MSME, ನಾನು ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡುವವನೇ, ನನ್ನ ಹತ್ರನೂ ಸುಮಾರು ಜನ ಕ್ಲೈಂಟ್ಸ್ ಇದ್ದಾರೆ ಅಂಥದ್ದೇ. ಅವ್ರು ಹೇಳ್ತಾರೆ ಇಲ್ಲ ರೀ ಅಷ್ಟು ಸುಲಭ ಇಲ್ಲ ರೀ, ಆ ಬ್ಯಾಂಕಿನ ಅದು ಮಾಡ್ತಾನೆ ಇದು ಮಾಡ್ತಾನೆ, ಗ್ಯಾರಂಟಿ ಕೇಳ್ತೇನೆ ಶ್ಯೂರಿಟಿ ಕೇಳ್ತೇನೆ ಅದೆಲ್ಲ. ಸೊ ಯಾವುದು ಕೂಡ ಉಂಟಲ್ಲ ಸರ್, ಹೇಳುವಷ್ಟು ಸುಲಭದಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ. ಅಂದ್ರೆ ಅವರು ಹೇಳೋದು ನಾಯಕ್ ಅವರೇ ಸರಿಯಾಗಿ. ಹಾಗಾದ್ರೆ 57 ಕೋಟಿ ಮುದ್ರಾ ಸಾಲ ಕೊಟ್ಟದ್ದು ತಪ್ಪ? ಮ್ಯಾನಿಪ್ಯುಲೇಷನ್ ಡಾಟಾ ಅಲ್ಲ. 57 ಕೋಟಿ ಜನರಿಗೆ ನೋಡಿ, ಹಾಗಾದ್ರೆ ಮುದ್ರಾ ಯೋಜನೆಗೆ ಭದ್ರತೆ ಉಂಟಾ? ಏನೆಲ್ಲ ಬಾಯಿಗೆ ಬಂದದ್ದು ಮಾತಾಡಲ್ಲ. ನಾನು ವಿತ್ ಫ್ಯಾಕ್ಟ್ಸ್ ಫಿಗರ್ಸ್ ವಿತ್ ಪ್ರೂಫ್. ಉದಯಾಚಾರ್ಯ ಇವರ ಹತ್ರ ಇಲ್ಲ, ಟಿವಿಯಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗ್ತದೆ. ಅಲ್ಲ ಉದಯಾಚಾರ್ಯ, ನಿಮ್ಮ ಡಾಟಾದ ಜೊತೆ ಇವರ ಹತ್ರ ಪ್ರಶ್ನೆ ಕೇಳ್ತೇನೆ. ನೀವು ನಾರ್ಮಲಿ ಹೇಳ್ತೀರಿ ನಮ್ದು ದಕ್ಷ ಸರ್ಕಾರ, ಯಾವುದೇ ಪ್ರಾಬ್ಲಮ್ ಇಲ್ಲ. ಕೆಲವು ಸಚಿವರ ಹೆಸರುಗಳನ್ನೆಲ್ಲ ಹೇಳಿಕೊಂಡು ಬಂದ್ರಿ ನೀವು, ಗಡ್ಕರಿ ಅವರ ಹೆಸರನ್ನು ಹೇಳಿ, ಸಂತೋಷ, ಒಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ. ಈ ನಡುವೆ ನೀಟ್ ಪರೀಕ್ಷೆ ಲೀಕ್, CBSE ಎಕ್ಸಾಮ್ ಲೀಕ್ ಆಗಲ್ಲ, ಆ ಮಿನಿಸ್ಟರ್ ಹೆಸರನ್ನು ಬಿಟ್ಬಿಟ್ರಲ್ಲ ಅಲ್ಲ. ನೋಡಿ, ನೀಟ್ ಪರೀಕ್ಷೆದು ಪ್ರಾಬ್ಲಮ್ ಉಂಟಲ್ಲ, ಮುಂಚಿಂದ ಈ ಪರೀಕ್ಷೆ ಮಾತ್ರ ಅಲ್ಲ, ಇಲ್ಲಿ UPSC ಕೂಡ ಕರ್ನಾಟಕದಲ್ಲಿ ಉಂಟು. ಈ ಬ್ಯೂರೋಕ್ರಾಟ್ಸ್ಗಳಿದ್ದು ಕೆಲವು ಇಶ್ಯೂ ಉಂಟು, ಅದೀಗ ಅದನ್ನು 1 by 1 ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನೋಡಿ, ಕೇಂದ್ರದಲ್ಲಿ ನಾವು UPSC ಎಕ್ಸಾಮ್ ಮಾಡ್ತೇವೆ, ಯಾವುದೇ ಒಂದು ಡಾಟ್ಸ್ ಇಲ್ಲ. ಮೊನ್ನೆ ಹಿಡಿದಾಗ ಕೆಲವರು ಕಾಂಗ್ರೆಸ್ಸಿನವರು ಸಿಕ್ಕಿದ್ದಾರೆ, ಬಿಜೆಪಿಯವರು. ಇದರಲ್ಲಿ ನಾವು ಪಾರ್ಟಿಯನ್ನು ನಾವು ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಬ್ಲ್ಯಾಕ್ ಸ್ಪಾಟ್ ಉಂಟಲ್ಲ ಸಮಾಜದಲ್ಲಿ ಎಲ್ಲರೂ ಉಂಟು. ಹಿಡಿದು ಈಗ ನಕ್ಸಲ್ ಮುಕ್ತ ಭಾರತ, ಒಂದ್ ನಿಮಿಷ ನಕ್ಸಲ್ ಮುಕ್ತ ಭಾರತ ಮಾಡಿದೇವಲ್ಲ, ಅದು ದೊಡ್ಡ ಸಾಧನೆ ಅಲ್ವಾ? ಅದೇ ರೀತಿ ನೀಟಿದು ಕೂಡ ಪ್ರಾಬ್ಲಮ್ ಈಗ ಆದದ್ದು ಹೌದು. ಅದನ್ನ ಈಗ ಸರಿ ಮಾಡ್ತಾರೆ. ನೆಕ್ಸ್ಟ್ ಇಂದ ನೀವು ನೋಡಿ, ನೀಟ್ ಬಗ್ಗೆ ಕೇಳುವಾಗ ನಾನೊಂದು ಪ್ರಶ್ನೆ ಕೇಳೋದು, ಅದು ನೀವು ವೈಫಲ್ಯ ಅಂತ ನಿಮ್ದು ಒಪ್ಕೊಳ್ತೀರಾ? ಯಾವುದು? ನೀಟ್ ಅಲ್ಲ, ಅದು ಮಿಸ್ಟೇಕ್ ಆಗಿದೆ, ಒಪ್ಪಿದಾರಲ್ಲ. ಮಿಸ್ಟೇಕ್ ಇದ್ದದ್ದು ಒಪ್ಪಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಏನು, ಅದಕ್ಕೆ ಈಗ ಎನ್ಕ್ವೈರಿ ಆಗ್ತಾ ಉಂಟಲ್ಲ CBI ಇಂದ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗ್ತದೆ. ಈವನ್ ಮಿನಿಸ್ಟರ್ ಇನ್ವಾಲ್ವ್ ಆದ್ರೆ ಅವರಿಗೂ ಡಿಸ್ಮಿಸ್ ಮಾಡ್ತಾರೆ, ಯಾರಿಗೆ ಬಾಕಿ ಇಡುದಿಲ್ಲ. ಮೋದಿ ಅವರಿಗೆ ನೋಡಿ, ಯಾರ ಬಗ್ಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಟೆನ್ಷನ್ ಏನಂದ್ರೆ, ಈಗ CBSE ಇರ್ಬೋದು, ನೀಟ್ ಇರ್ಬೋದು, ಒಂದು ವರ್ಷ ಸ್ವಲ್ಪ ಅವರಿಗೆ ಈಗ ಮತ್ತೆ ಕೋಚಿಂಗ್ ಹೋಗ್ಬೇಕು, ಟೆನ್ಷನ್ ಅಂತ. ಈಗ ಮುಂದೆ ಬಟ್ ಒಂದ್ ಹೇಳ್ತೇನೆ, ಮುಂದೆ ನಡೆಯುವ ಎಕ್ಸಾಮ್ಗಳು ಕೋಚಿಂಗ್ ಹೋಗಿ ನಾಳೆ ಎಕ್ಸಾಮ್ ಅದಿಲ್ಲ, ವಿದ್ಯಾರ್ಥಿಗಳು ಕಷ್ಟ. ನೀವು ನಾಲೆಜ್ ಕಲ್ತ್ಕೊಂಡು ಎಕ್ಸಾಮ್ ಮಾಡುದು ಇಲ್ಲಿ ಇದರಲ್ಲಿ ಮಾತ್ರ ಅಲ್ಲ, ತುಂಬಾ ಕಡೆಯಲ್ಲಿ ಇದು ಆಗಿದೆ. ಆದದ್ದು ತಪ್ಪೆ, ಅದು ರಾಜ್ಯ ಇರಲಿ ಕೇಂದ್ರ ಇರಲಿ, ಯಾರೇ ಅಲ್ಲ, ತಪ್ಪೆ ಯಾರೇ ಮಾಡ್ಲಿ ಅದು ತಪ್ಪೆ. ಆದ್ರೆ ಆಗದಾಗೆ ನಾವು ಮಾಡ್ಬೇಕಂತ ಹೇಳಿ ಹೇಳಲಿಕ್ಕೆ ಯಾರಿಗೂ ಆಗುದಿಲ್ಲ. ಮತ್ತೆ ಆದ್ರೆ ಮತ್ತೆ ಆ ರೀತಿ ಆಕ್ಷನ್ ತಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ನೋಡಿ, ಮೆಡಿಕಲ್ ನೀಟ್ ಬಗ್ಗೆ ಹೇಳಿದ್ರಿ, ನೀಟ್ ಬಗ್ಗೆ 2014ರಲ್ಲಿ 51,000 ಮಾತ್ರ ಮೆಡಿಕಲ್ ಸೀಟ್, ಈಗ 1,28,000 ಮೆಡಿಕಲ್ ಸೀಟ್ ನಮ್ಮ ದೇಶದಲ್ಲಿ ಕೂಡ ಮಾಡಿದ್ದಾರೆ. ಇವನ್ ಅತಿ ಕಡು ಬಡವನಿಗೆ ಕೂಡ ನೀಟ್ ಎಕ್ಸಾಮ್ ಇಂದಾಗಿ ಅವರು ಕಡಿಮೆ ಶುಲ್ಕದಲ್ಲಿ ಒಂದು ಮೆಡಿಕಲ್ ಮಾಡುವಂತ ಒಂದ್ ನಿಮಿಷ ನಾನು ಮಾತಾಡೋದು, ನೀವು ಮಾತಾಡೋದು, ನಾನು ಮಾತಾಡೋದು. ಏಮ್ಸ್ ಹಾಸ್ಪಿಟಲ್ ಮುಂಚೆ 7 ಹಾಸ್ಪಿಟಲ್ ಇತ್ತು, ಈಗ 23 ಹಾಸ್ಪಿಟಲ್ ಮಾಡಿದ್ದಾರೆ ಏಮ್ಸ್. ಆಯ್ತಾ? ಅದೇ ರೀತಿ ನಿಮ್ಮ ಯಾವುದು, ನಿಮ್ಮ ಆಯುಷ್ಮಾನ್ ಭಾರತ್, ನೀವು ಮೋರ್ ದ್ಯಾನ್ 50 crore ಪೀಪಲ್, ನೀವು ಆಯುಷ್ಮಾನ್ ಭಾರತ್ ಪ್ರಕಾರ 5 ಲಕ್ಷದವರೆಗೆ ನಿಮ್ಮ ಏನು ಹೇಳ್ತದೆ ಆರೋಗ್ಯದ ಒಂದು ವಿಮೆ. ಇದೆಲ್ಲ ನೋಡಿ, ಒಳ್ಳೆ ವಿಷಯ ನೋಡಿ, ಇದ್ದದ್ದು ನಾವು ಹೇಳಲೇಬೇಕು.
ಆಮೇಲೆ ಈಗ ನೀವು ಹೇಳಿದ್ರೆ ನಮ್ಮದು ಫಾರೆಕ್ಸ್ ಬಗ್ಗೆ. ಫಾರೆಕ್ಸ್ ನೋಡಿ 2014ರಲ್ಲಿ ನೀವು ಹೇಳಿದ್ದಕ್ಕೆ ನಾನು ಹೇಳೋದು $304 ಬಿಲಿಯನ್ ಇತ್ತು, ಈಗ $680 ಬಿಲಿಯನ್, $720 ಇತ್ತು, ಈಗ 680 ಆಗಿದೆ. ಕಾರಣ ಏನಂದ್ರೆ ಯುದ್ಧದ ಸಂದರ್ಭದಲ್ಲಿ ನಾವು ಆಯಿಲ್ ಇಂಪೋರ್ಟ್ ಮಾಡುವಾಗ ಆಯಿಲಿನ ರೇಟಿನ ಮೇಲೆ ಹೊಂದಿಕೊಂಡುಂಟು. ಸರಿ, ನಿಮ್ಮ ಅದು ನಮ್ಮ ನೋಡಿ ಅಲ್ಲ, ಈಗ ಆಯಿಲ್ ನಾವು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನೋಡಿ ಕಮೆಂಟ್ ಮಾಡ್ತಾರೆ, ಇವ್ರು ಯಾಕೆ ಪೆಟ್ರೋಲ್ ಜಾಸ್ತಿ. ಅಲ್ಲ ಒಂದು ಪ್ರಶ್ನೆ ಇತ್ತು ಇಬ್ಬರಿಗೆ ಒಂದು ಪ್ರಶ್ನೆ ಏನಂದ್ರೆ, ಈಗ ಯುದ್ಧ ಆಗ್ತಾ ಇದ್ದಾಗ ಆಯಿಲ್ ರೇಟ್ ಜಾಸ್ತಿ ಮಾಡ್ಲಿಲ್ಲ, ಇಲೆಕ್ಷನ್ ಆದ ಮೇಲೆ ಇಲೆಕ್ಷನ್ ಆದ ಕೂಡಲೇ ಮಾಡ್ಲಿಲ್ಲ, ತಪ್ಪು ನಿಮ್ದು. ಮೋರ್ ದೆನ್ 2 to 3 weeks. ಯಾಕಂದ್ರೆ ಅಲ್ಲಿ ಟ್ರಂಪ್ ಹೇಳಿದ್ರು, ಸ್ವಲ್ಪ ತಡೀರಿ, ಟ್ರಂಪ್ ಹೇಳಿದ್ರು ಅಲ್ಲಿ ಯುದ್ಧ ನಾವು ಕೊನೆ ಮಾಡ್ತೇವೆ. ಆದ್ರೆ ಜನರ ಮೇಲೆ ಭಾರ ನೋಡಿ, ಜನರ ಮೇಲೆ ಭಾರ ಕಮ್ಮಿ ಮಾಡ್ಲಿಕ್ಕೆ ನೀವು ನೋಡಿ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ₹10 ಲೀಟ್ರಿಗೆ ಡೀಸೆಲ್ ಇತ್ತು, 0. ಪೆಟ್ರೋಲಿಗೆ 13, ಒಂದ್ ನಿಮಿಷ, ಪೆಟ್ರೋಲಿಗೆ ₹13 ಇತ್ತು ಪರ್ ಲೀಟರ್, ₹3 ₹10 ಫೋರ್ಗೋ ಮಾಡಿದ್ದಾರೆ ಅವರು ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ನೀವು ಹೇಳುದಿಲ್ಲ. ಆದರೆ ರಾಜ್ಯ ಸರ್ಕಾರ ಮುಂಚೆ ನೋಡಿ, ಇದು ಬಿಜೆಪಿ ಗವರ್ಮೆಂಟ್ ಇಲ್ಲಿ ರಾಜ್ಯದಲ್ಲಿ ಇರುವಾಗ ಪೆಟ್ರೋಲಿಗೆ 25.92% ಇತ್ತು ಪರ್ಸೆಂಟೇಜ್ ಲೆಕ್ಕ, ಅದನ್ನು 29.84% ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ. ಡೀಸೆಲ್ 18.44 ಇದ್ದದ್ದು 21.17% ಮಾಡಿದ್ದಾರೆ. ಈಗ ಏನಾಯ್ತು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ ಕೂಡಲೇ ಇವ್ರದ್ದು ವ್ಯಾಟ್ ಕೂಡ ಇನ್ನೂ ಜಾಸ್ತಿ ಆಯ್ತು. ಇವ್ರು ಲೀಟರ್ ಲೆಕ್ಕದಲ್ಲಿ ಮಾಡ್ಲಿ ಅಲ್ಲ, ಆವಾಗ ಜನರಿಗೆ ಜನರಿಗೆ ನೋಡಿ ಗಾಯದ ಮೇಲೆ ಇನ್ನೂ ನೀವು ಬರೇ ಎಳಿತಾ ಇದ್ದೀರಿ. ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ನೀವು MSME ಹೇಳಿದ್ರಲ್ಲ, ಯಾರಿಗೂ ಸುಲಭ ಅಂತೇಳಿ, ಎಲ್ಲ ಸ್ಟೇಟಿಗೆ ಹೋಗಿ ಅಪ್ಪರ್ ಸೀಲಿಂಗ್ ಉಂಟು ಸ್ಟ್ಯಾಂಪ್ ಡ್ಯೂಟಿಗೆ. ಇಲ್ಲಿ 0.5 1% ಸಾಲ ತೆಗೆಯುವವರಿಗೆ 1% ಸ್ಟ್ಯಾಂಪ್ ಡ್ಯೂಟಿ. ಆಯ್ತು, 1% ಸ್ಟ್ಯಾಂಪ್ ಡ್ಯೂಟಿ. ಈಗ ಮೊನ್ನೆ ECGL 5.0 ಅಂತ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ 3 ಲಕ್ಷ ಕೋಟಿ ರೂಪಾಯಿಗಳ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಅದರಲ್ಲಿ ಕೋವಿಡ್ ಲೋನ್ ಕೂಡ ECLGS 1, 2, 3, 4 ಅಂತ ಉದ್ಯಮದವರಿಗೆಲ್ಲ ಅವರ ಲೋನ್ ಮೇಲೆ 20%. ಈಗ ಕೂಡ ಅದು ಮಾಡಿದ್ದಾರೆ. ಅದ್ರ ಮೇಲೆ ಅಲ್ಲ, ಅದು ಈಗ ಕೂಡ ನೋಡಿ 20% ಆಫ್ ದಿ CC ಲಿಮಿಟ್ ಮೇಲೆ ಪೀಕ್ ಬ್ಯಾಲೆನ್ಸ್ ಜನವರಿಯಿಂದ ಮಾರ್ಚ್ ವರೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರದ ಸಂಪೂರ್ಣ ಗ್ಯಾರಂಟಿ, ಯಾವುದೇ ಭದ್ರತೆ ಇಲ್ಲ, ಪ್ರೊಸೆಸಿಂಗ್ ಫೀಸ್ ತಗೊಳ್ಳಿಕ್ಕಿಲ್ಲ ಬ್ಯಾಂಕಿನವರು, ಅಪ್ಪರ್ ಕ್ಯಾಪ್ ಇಂಟ್ರೆಸ್ಟ್ ಓನ್ಲಿ 9%. ಆದ್ರೆ ರಾಜ್ಯ ಸರ್ಕಾರ ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಆ ವಿಚಾರಗಳಲ್ಲ. ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ದೆ, ಪೆಟ್ರೋಲ್ ಬಗ್ಗೆ ಉದಯ ಹೇಳಿ.